ಪುತ್ತೂರಿನ ಕಲ್ಲಾರಿಯಲ್ಲಿ ಇಂದು ಪ್ರಾವಿಡೆನ್ಸ್ ಪ್ಲಾಜಾ ಎಂಬ ಸುಸಜ್ಜಿತ ನೂತನ ಕಟ್ಟಡ ಉದ್ಘಾಟನೆಗೊಂಡಿದೆ. ಈ ನೂತನ ಕಟ್ಟಡದ ಉದ್ಘಾಟನೆಯನ್ನ ಪುತ್ತೂರಿನ ಶಾಸಕರಾದ ಸಂಜೀವ ಮಠಂದೂರು ಅವರು ನೆರವೇರಿಸಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ದೀಪ ಪ್ರಜ್ವಲಿಸಿ ಚಾಲನೆಯನ್ನ ನೀಡಿದರು. ಇನ್ನು ಇದೇ ವೇಳೆ ಎಂಜಿನಿಯರ್ಗಳಾದ ಸುನಿಲ್ ಕುಮಾರ್ ಮತ್ತು ಮೋಹನ್ ಸೇರಿದಂತೆ ಹಲವರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರೆವರೆಂಡ್ ಫಾದರ್ ಜೆರೋಮ್ ಲಾರೆನ್ಸ್ ಮಸ್ಕರೆನ್ಸ್, ನಗರಸಭಾ ಅಧ್ಯಕ್ಷರಾದ ಜೀವಂಧರ್ ಜೈನ್, ಎಪಿಎಂಸಿ ಅಧ್ಯಕ್ಷರಾದ ದಿನೇಶ್ ಮೆದು, ನಗರಸಭಾ ಉಪಾಧ್ಯಕ್ಷೆಯಾದ ವಿದ್ಯಾ ಆರ್ ಗೌರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿರ್ಮಮ್ ಅಸೋಸಿಯೇಷನ್ ಅಂತ ಸಂಸ್ಥೆಯನ್ನ ಹುಟ್ಟುಹಾಕಿದ್ದಾರೆ. ಪುತ್ತೂರಿನಲ್ಲಿ ಮತ್ತು ಸುತ್ತಮುತ್ತಲಿನಲ್ಲಿ ಹಲವಾರು ಬಿಲ್ಡಿಂಗ್ನ ಕೆಲಸವನ್ನ ನಿರ್ವಹಿಸಿದವರು. ಅದೇ ರೀತಿ ಸಜೇಶ್ ಅಂತ ಕೂಡ ಬಹಳ ವರ್ಷಗಳಿಂದ ಪುತ್ತೂರಿನಲ್ಲಿ ಬೇರೆ ಬೇರೆ ವಿವಿಧ ರೀತಿಯ ಕಾಮಗಾರಿಗಳನ್ನ ಮತ್ತು ಅದರ ಡಿಸೈನ್ಗಳನ್ನ ಮಾಡ್ತಾ ಇದ್ದಂತ ಒಬ್ಬರು ಇಂಜಿನಿಯರ್, ಅವರಿಬ್ಬರನ್ನು ಕೂಡ ಸನ್ಮಾನಿಸುವಂತ ಕಾರ್ಯಕ್ರಮ. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರು ಜೊತೆಗೂಡಿ ಈ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಎಂಟತ್ತು ತಿಂಗಳಿಂದ ಆರ್ಥಿಕ ವ್ಯವಸ್ಥೆ ಕೊರೋನಾದ ಕಾರಣಕ್ಕೆ ತುಂಬ ಕುಗ್ಗಿ ಹೋಗಿದೆ. ನನಗೆ ಆಶ್ಚರ್ಯ ಇದೆ. ಅದರ ಮಧ್ಯದಲ್ಲಿ ಕೂಡ ಜಯಕುಮಾರ್ ವಿವಿಯನ್ ಸೇರಿ ಈ ಕಟ್ಟಡದ ನಿರ್ಮಾಣ ಮಾಡಿದ್ದಾರೆ. ಜನರಿಗೆ ಒಂದು ಪುನಶ್ಚೇತನ ಕೊಡುವಂತ, ವ್ಯವಹಾರ ಉದ್ಯಮಿಗಳನ್ನು ಹೆಚ್ಚೆಚ್ಚು ಮಾಡುವಂತ, ಅದಕ್ಕೆ ಬೇಕಾದಂಥ ಸೌಕರ್ಯವನ್ನು ಕೊಡುವಂತ ಒಂದು ಭಾರಿ ದೃಢ ನಿರ್ಧಾರವನ್ನು ಮಾಡಿ ಈ ಸಂದರ್ಭದಲ್ಲಿ ಇವತ್ತು ದೀಪಾವಳಿಯ ಸಂದರ್ಭದಲ್ಲಿ ಇದರ ಉದ್ಘಾಟನೆ ಮಾಡಿದ್ದಾರೆ. ದೀಪ ಕತ್ತಲನ್ನು ಉಳಿಸಿ ಬೆಳಕನ್ನು ಕೊಡ್ತಾರೆ ಅಂತ, ಅದು ಜ್ಞಾನದ ಸಂಕೇತವೂ ಹೌದು. ದೀಪದ ವಿಶೇಷತೆ ಇರುವುದೇ ಗಾಡಿ ಬಂದಾಗ ರತ್ನಾಗಿತ್ತಂತ ವಾಲ್ತಾರೆ, ಆದರೆ ಮತ್ತೆ ಅದು ನೇರವಾಗಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ಸಮಸ್ಯೆ ಬಂದಾಗಲೂ ಆ ಕಡೆ ಈ ಕಡೆ ಆದರೂ ಕೂಡ ಅದರ ಮಧ್ಯದಲ್ಲಿ ನಾನು ನೇರ ನಿಂತ್ಕೊಳ್ತೇನೆ ಅಂತ ಹೇಳುವಂತ ದೃಷ್ಟಿಯಿಂದ ಜಯಕುಮಾರ್ ವಿವೇಕ ಸಹಕಾರದಿಂದ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಆರ್ಥಿಕ ಪುನಶ್ಚೇತನಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ಇವತ್ತು ನಾನು ಪತ್ರಿಕೆಗೆ ಓದಿದೆ. ನಾನು ಮತ್ತೆ ಭಾರತ ಆರ್ಥಿಕತೆಯ ಪುನಶ್ಚೇತನದ ಕಡೆಗೆ ಇಡೀ ಜಗತ್ತು ಮುಳುಗ್ತಾ ಇರುವಾಗ, ಜಗತ್ತು ಸೋಲ್ತಾ ಇರುವಾಗ ಅದರ ಮಧ್ಯದಲ್ಲಿ ಭಾರತ ಎದ್ದು ನಿಂತಿದೆ ಅಂತ. ಭಾರತದ ಜನರೇ ಹಾಗೆ ಎಲ್ಲ ಕಷ್ಟ, ಸಮಸ್ಯೆ, ತೊಂದರೆ ಬಂದಾಗಲೂ ಅದನ್ನು ಎದುರಿಸುವಂತ ಒಂದು ಶಕ್ತಿ, ಧೀಮಂತಿಗೆ ಅದು ಭಾರತೀಯರಲ್ಲಿದೆ. ಸುಮಾರು 20,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗು, ಮತ್ತು ಮಿನಿಮಮ್ 40-50 ಕಾರ್ ಪಾರ್ಕಿಂಗು ಕೆಳಗಡೆ, ಮತ್ತು ಬಟ್ಟೆ ಅಂಗಡಿ ಅಂದದೆಲ್ಲ ಮಾಡಲಿಕ್ಕೋಸ್ಕರ ಮಾಡಿದೆ. ಬಟ್ಟೆ ಅಂಗಡಿ, ಶಾಪಿಂಗ್ ಎಲ್ಲ ಬೇರೆ ಬೇರೆ ಇದು ಮಾಡುವಂಥಲ್ಲಿ ಮಾಡಿದೆ. ಮೇನ್ ಬೇಕಾದ ಪಾರ್ಕಿಂಗ್ ಪುತ್ತೂರಲ್ಲಿ ಹೈಯೆಸ್ಟ್ ಖಾಲಿ ಒಳ್ಳೆ ಪಾರ್ಕಿಂಗ್ ಇರೋದು ಇದರಲ್ಲಿ ಮಾತ್ರ. ಬೇರೆ ಯಾವುದೇ ಬಿಲ್ಡಿಂಗಲ್ಲಿ ಪಾರ್ಕ್ಗಳು ಕಮ್ಮಿ ಉಂಟು. ಇದರಲ್ಲಿ ಸುಮಾರು ಜನ ಪುತ್ತೂರಲ್ಲಿ ಯಾರು ಬಿಲ್ಡಿಂಗ್ ಕಟ್ಟಿದ್ರೆ ಸಹ ಒಂದು ಉದುರ ಮಾಡಲಿಕ್ಕೆ ಒಂದೊಂದು ಜನ ಇದ್ದಾರೆ, ದುಡ್ಡು ಬೇಕಾಗಿ ಅಷ್ಟೇ. ಇದು ಧನ್ಯವಾದಗಳು.